ಮಂಗಳೂರಿನ ಪತ್ರಿಕಾ ಭವನಕ್ಕೆ ಬಂದು ಪತ್ರಕರ್ತ ಸಂವಾದ ಮಾಡಲಿಕ್ಕೆ ಬಂದು ಬಹುಶಃ ನಾವು ಮಿತ್ರರ ಜೊತೆ ಯಾವಾಗಲೂ ಚರ್ಚೆ ಮಾಡೋ ರೀತಿ. ಯಾಕಂತ ಹೇಳಿದರೆ ಅತ್ಯಂತ ಸಣ್ಣದಿಂದಲೇ ಪತ್ರಕರ್ತರನ್ನೇ ನಿಕಟವಾದ ಸಂಪರ್ಕ ಇಟ್ಟುಕೊಂಡು ಇವತ್ತು ಹಲವಾರು ವಿಚಾರ ಚರ್ಚೆ ಮಾಡಿಕೊಂಡು ಸರಿತಪ್ಪನ್ನು ಸರಿಪಡಿಸಿಕೊಂಡು ನನ್ನ ವ್ಯಕ್ತಿತ್ವವನ್ನು ಬೆಳೆಸಿದವನು. ನಾನು ಲಾ ಕಾಲೇಜಲ್ಲಿದ್ದಾಗಲೇ ನಮ್ಮ ಮನೋಹರ್ ಪ್ರಸಾದ್ ಅವರು ನಮಗೆ ಆಗುತ್ತೋ ಮಾರ್ಗದರ್ಶಕರಂತೆ ಅವ್ರು ಕರೆದಿಲ್ಲದಂತಲ್ಲ, ನಾವು ಹೋದಾಗ ಅವ್ರ ಚರ್ಚೆ ಮಾಡ್ತಿದ್ದೆವು. ಏನಾದರೂ ನಾವು ಬೇರೆ ಬೇರೆ ನಮ್ಮ ಕಾರ್ಯಕ್ರಮ ಹಮ್ಮಿಕೊಂಡು ಅಲ್ಲಿ ಕಚೇರಿ ಕೂತ್ಕೊಂಡ್ರೆ ನಮ್ಮನ್ನು 10-20 ಕೂತ್ಕೊಳಿಸಿ ಹೇಗಿರಬೇಕು, ಪತ್ರಿಕೆ ಹೇಗೆ ನಾವು ಬರಿಬೇಕು, ಪ್ರೆಸ್ ಸ್ಟೇಟ್ಮೆಂಟ್ ಹೇಗಿರಬೇಕು ಅಂತ ಹೇಳಿ ಬಹುಶಃ ಮಾರ್ಗದರ್ಶನ ಕೊಡ್ತಾಯಿದ್ರು. ಓದಿಲ್ಲ ಮಣಿಪಾಲಕ್ಕೆ, ಅದಕ್ಕೆ ನಾವು ಬೇಗ ಹೋಗ್ತಿದ್ದೆವು. ಏನಾದ್ರು ಅಗತ್ಯ ಬಂದರೆ ಕೆಲವೊಮ್ಮೆ ನಾವೆಲ್ಲ ವಿದ್ಯಾರ್ಥಿ ಮುಖಂಡರೆಲ್ಲ ಹೋಗಿ ಎಮರ್ಜೆನ್ಸಿ ವಿಚಾರ ನಮಗೆ ತಿಳ್ಕೊಳ್ಬೇಕು, ವಿಚಾರ ಮಾಹಿತಿ ಬೇಕಂತ ಏನಾದಿದ್ದರೆ ಅವ್ರು ಕಂಕನಾಡಿ ಮನೆಗೆ ಹೋದ್ರೆ ಆಯ್ತು ಉಪದ್ರ ಮಾಡಿದ್ರು ಕೂಡ ಇದೆ. ಅದು ಕೂಡ ನಮ್ಮನ್ನು ಕರೆಸಿ ಕೂತ್ಕೊಳಿಸಿ ಆ ಒಂದು ಸಲಹೆ ಸೂಚನೆಯನ್ನು ಅಲ್ಲಿಯೂ ಕೂಡ ಅವರು ಕೊಡ್ತಾ ಇದ್ದದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತ ಎಲ್ಲರೂ ಕೂಡ ಇವತ್ತು ನನ್ನ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಅವರು ಕೂಡ ಒಂದು ಕಾರಣಕರ್ತರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ನಮ್ಮ ತಂದೆ ತಾಯಂದಿರು ಇರ್ತಾರೆ, ಶಾಲೆ ಶಿಕ್ಷಕ ವರ್ಗ ಇರ್ತಾರೆ, ನಮ್ಮ ಮಿತ್ರರು ಇರ್ತಾರೆ, ನಮ್ಮ ನೆರೆಕರೆಯವರು ಇರ್ತಾರೆ, ನಮ್ಮ ರಾಜಕೀಯದ ಮಿತ್ರ ಮುಖಂಡರು, ಅದೇ ರೀತಿ ಪತ್ರಕರ್ತರು ಕೂಡ ನಮ್ಮ ಈ ವ್ಯಕ್ತಿ ರೂಪಿಸಿಕೊಳ್ಳಿಕ್ಕೆ ತಮ್ಮದೇ ಆದ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷ ಕೃತಜ್ಞತೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದು ನಾನು ವಿದ್ಯಾರ್ಥಿ ಮುಖಂಡನಾಗಿರಲಿ, ಸಕ್ರಿಯ ರಾಜ್ಯಕ್ಕೆ ಬಂದಾಗಿರಲಿ, ಶಾಸಕನಾದಾಗಿರಲಿ, ನಮ್ಮ ಮಂತ್ರಿ ಆದಾಗಿರಲಿ, ಪ್ರತಿಪಕ್ಷದ ನಾಯಕನಾದಾಗಿರಲಿ, ಈಗಲೂ ಕೂಡ ತಮ್ಮದೇ ಆದ ರೀತಿಯ ಒಂದು ವಿಷಯ ಪ್ರೋತ್ಸಾಹ, ಮಾರ್ಗದರ್ಶನ, ಸಲಹೆ, ಸೂಚನೆ, ಕೆಲವೊಮ್ಮೆ ಈ ರೀತಿ ಮಾಡಬೇಡಿ ಅಂತ ಹೇಳುವಂಥ ಬುದ್ಧಿವಾದ ಕೂಡ ಹೇಳಿದ್ದು ಕೂಡ ಇದೆ. ಅದು ಸರಿಯಾಗಲಿಕ್ಕೆ ಕಾಣ್ತಿಲ್ಲ. ಯಾಕೆಂತ ಹೇಳಿದರೆ ನಾವು ಒಂದು ದೃಷ್ಟಿಕೋನದಿಂದ ನಾವು ನೋಡೋದಾದರೆ ಪತ್ರಕರ್ತರು ವಿಶಾಲವಾದ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ. ವಿಶಾಲವಾಗಿ ಅರ್ಥಕೋನ ಮಾಡುವಂಥ ಒಂದು ಜ್ಞಾನವನ್ನು ಹೊಂದಿರ್ತಾರೆ. ಮತ್ತು ಸಮಾಜದಲ್ಲಿ ಹಿಂದೆ ಏನಾಗಿದೆ, ಹೀಗೇನಾಗಿದೆ, ನಾವು ಇದರ ಬಗ್ಗೆ ಭಾಳಷ್ಟು ಇವತ್ತು ಓದಿಕೊಂಡು ತಿಳಿದುಕೊಂಡು ಅಂತಹ ಆ ಒಂದು ಶಕ್ತಿ ಕೂಡ ಇವತ್ತು ಅವ್ರ ಹತ್ರ ಇದೆ. ಅದು ನಮ್ಗೆ ಅದರಲ್ಲಿ ಭಾಳಷ್ಟು ಪ್ರಯೋಜನ ಆಗುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಅದಕ್ಕೆ ಈ ಸಲ ಬಹುಶಃ ಕ್ಷೇತ್ರ ಜನರು ಶಾಸಕರಾಗಿ ಮಾತ್ರ ಅಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಮುಖಾಂತರ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳಿಸುವಂಥ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸಭಾಧ್ಯಕ್ಷ ಸ್ಥಾನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧ ಸ್ಥಾನವಾಗಿದ್ದುಕೊಂಡು ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ನನ್ನ ಕೆಲಸ ನಿರ್ವಹಿಸುವಂಥ ಒಂದು ಸ್ಥಾನವಾಗಿದೆ. ಪ್ರಜಾಪ್ರಭುತ್ವ ಬಲಿಷ್ಠವಾಗಬೇಕಾದ್ರೆ ಸಂಸದೀಯ ನಿಯಮಗಳು ಕೂಡ ಬಹಳ ಗಟ್ಟಿಮುಟ್ಟಾಗಿರಬೇಕು. ಸಂಸದೀಯ ನಿಯಮಗಳ ನಾವು ಎಷ್ಟು ಇವತ್ತು ಅತ್ಯುತ್ತಮವಾದ ಪಡಿಸ್ತೇವೆ ಸಂಸದೀಯ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವ ಕೂಡ ಅಷ್ಟೇ ಶಕ್ತಿಯುತವಾಗಿ ನಮ್ಮ ಸಮಾಜದಲ್ಲಿ ಅದರ ಪ್ರಯೋಜನ ಕೊಡಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಅದಕ್ಕಾಗಿ ಎಲ್ಲರ ವಿಶ್ವಾಸನ ಪಡೆದುಕೊಂಡು, ಯಾಕೆಂದರೆ ನಾನು ಯಾವಾಗ ಸಭಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇನೆ ಅವತ್ತೇ ನನ್ನ ಪಕ್ಷದ ಪ್ರಾಥಮಿಕ ಸ್ಥಾನಕ್ಕೆ ನಾನು ಸದಸ್ಯಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ನಮ್ಮ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡವರು ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಒಂದು ಬಯಸ್ ಇರದೆ ಆ ಪೀಠದಲ್ಲಿ ಕೂತ್ಕೊಂಡಾಗ ಯಾವುದೇ ಒಂದು ಆಲೋಚನೆ ಮಾಡದೆ ಸಂವಿಧಾನಬದ್ಧವಾಗಿ ಸಂವಿಧಾನಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗುವುದೇ ನಮ್ಮ ಆ ಧರ್ಮ ಆ ಪೀಠದಲ್ಲಿ ಕೂತ ಅಂಥ ಸಂದರ್ಭದಲ್ಲಿ ಆ ಜವಾಬ್ದಾರದ ಕೆಲಸವನ್ನು ಇವತ್ತು ನಾವು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಜವಾಬ್ದಾರಿ ಸ್ಥಾನ ನಿರ್ವಹಿಸುವ ಸಂದರ್ಭದಲ್ಲಿ ಸಾಧಾರಣವಾಗಿ ಸಭಾಧ್ಯಕ್ಷರ ಹುದ್ದೆ ಅಂತ ಹೇಳಿದರೆ ಅದನ್ನು ಕಾರ್ಯನಿರ್ವಹಿಸುವಂತಹ ಒಂದು ವ್ಯವಸ್ಥೆ ಹೇಗೆ ಅಂತ ಹೇಳಿದರೆ, ಸಭಾಧ್ಯಕ್ಷರು ಯಾವಾಗಲೂ ಕೂಡ ಪ್ರತಿಪಕ್ಷದ ಮಿತ್ರ. ಸ್ಪೀಕರ್ ಇಸ್ ಅ ಫ್ರೆಂಡ್ ಆಫ್ ದಿ ಆಪೋಸಿಷನ್ ಆ್ಯಂಡ್ ಸ್ಪೀಕರ್ ಡಸ್ ನಾಟ್ ಸ್ಪೀಕ್, ಈ ಮೇಕ್ಸ್ ಅದರ್ಸ್ ಸ್ಪೀಕ್. ನಾವು ಆದಷ್ಟು ಕಡಿಮೆ ಮಾತಾಡಬೇಕು ಮತ್ತು ಬೇರೆಯವ್ರು ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ನಾವು ಯಾವಾಗ ಪ್ರತಿಪಕ್ಷ ಮಿತ್ರ ಯಾಕೆ ಅಂತ ಹೇಳಿದರೆ ಅವ್ರ ಮೆಜಾರಿಟಿ ಇರೋದಿಲ್ಲ, ಅವರು ಪ್ರತಿಪಕ್ಷ ಸ್ಥಾನದಲ್ಲಿದ್ದಾರೆ, ಅವ್ರಿಗೆ ಮಾತಾಡಲಿಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ಅವಕಾಶ ಕೊಟ್ಟು
ಸರ್ಕಾರದ ನ್ಯೂನತೆ ಏನಾದರೂ ಇದ್ದರೆ ಅದನ್ನು ಅವರಿಗೆ ತೋರಿಸುವಂಥ ಅವಕಾಶ ಮತ್ತು ಸರ್ಕಾರ ಸಮರ್ಪಕವಾಗಿ ಕೆಲಸ ನಿರ್ವಹಿಸುವಂತಹ ಒಂದು ಜವಾಬ್ದಾರಿಯನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮದು. ನಾನು ಬಹುಶಃ ನಮ್ಮ ಎಲ್ಲ ವಿಚಾರ ನೋಡುವಾಗ ಅಂದರೆ ಸಾಧಾರಣವಾಗಿ ಸಭಾಧ್ಯಕ್ಷರ ಸಮಸ್ಯೆ ಅಂತ ಹೇಳಿದರೆ, ಸಭಾಧ್ಯಕ್ಷರು ಪ್ರತಿಪಕ್ಷ ಎಷ್ಟೇ ಮಿತ್ರನಾಗಿದ್ದರೂ ಕೂಡ ಪ್ರತಿಪಕ್ಷದವರಿಗೆ ಸಂಶಯ ಜಾಸ್ತಿ, ಸಂಶಯ ಬಿಡುವುದಿಲ್ಲ ಆಗುವುದನ್ನು ಆಯ್ದರೆ ಅದು ಸ್ವಾಭಾವಿಕವಾಗಿ ಬರುವಂಥದ್ದೇ. ಮತ್ತು ಪರಸ್ಪರ ಇಬ್ಬರಿಗೂ ಕೂಡ ಕೆಲವೊಮ್ಮೆ ಸಮಾಧಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಎಲ್ಲರಿಗೂ ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ಇರಬೇಕೆಂಬ ಭಾವನೆಗಳಿರೋದು ಸ್ವಾಭಾವಿಕ. ಅವರಿಗೆ ಬೇಕಾದ ರೀತಿಯಲ್ಲಿ ತೀರ್ಮಾನ ಆಗದಿದ್ದಲ್ಲಿ ಕೆಲವೊಂದು ಆಲೋಚನೆ ಬರೋದು ಕೂಡ ಇವತ್ತು ಸ್ವಾಭಾವಿಕವಾಗಿ ಇವತ್ತು ಇರ್ತದೆ. ಕೆಲವೊಮ್ಮೆ ಇಬ್ಬರು ಆಡಳಿತ ಪಕ್ಷ ಪ್ರತಿಪಕ್ಷ ಪರಸ್ಪರ ಚರ್ಚೆಯಲ್ಲಿ ತೊಡಗಿಕೊಳ್ತಾರೆ. ಚರ್ಚೆ ಜಾಸ್ತಿ ಚರ್ಚೆ ಆಗ್ತದೆ. ಚರ್ಚೆ ಆದ ನಂತರ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾರೆ. ಮಾಡಿ ಗದ್ದಲ ಜಾಸ್ತಿ ಆದ ನಂತರ ಇಬ್ಬರಿಗೆ ಸ್ಪೀಕರ್ ಮೇಲೆ ಆರೋಪ ಮಾಡ್ತಾರೆ. ಇದೆಲ್ಲ ಆಗುವಂಥ ಒಂದು ಸಂವಿಧಾನ ಬ್ಯೂಟಿ ಆಫ್ ಇಟ್ಸ್ ಡೆಮೋಕ್ರಸಿ ಇದರಲ್ಲಿ. ಸೊ ಇದನ್ನೆಲ್ಲ ನಿಭಾಯಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಅದು ನನ್ನ ಇವತ್ತು ಜವಾಬ್ದಾರಿ ಆಗಿದೆ. ಸಭಾ ಕಲಾಪವನ್ನು ಬಹಳ ಅಚ್ಚುಕಟ್ಟಾಗಿ ಅದು ನಡೆಸಿಕೊಂಡು ಹೋಗುವಂಥದ್ದು, ಚರ್ಚೆಗಳು ಮತ್ತು ವಿಚಾರಗಳು ಬಂದೇ ಬರ್ತದೆ. ಅದು ಅಲ್ಲೇ ನಾವು ಬ್ಲಾಕ್ ಮಾಡೋಕ್ಕೆ ಬಿಡದೆ ಸದನವನ್ನು ಮುಂದೆ ತೆಕ್ಕೊಂಡು ಹೋಗುವಂಥ ಜವಾಬ್ದಾರಿ ಅದು ಸಭಾಧ್ಯಕ್ಷನ ಜವಾಬ್ದಾರಿ ಆಗಿದೆ. ಯಾವಾಗ ಸಂಧಾನ ಬೇಕಾ, ಯಾವಾಗ ಸಂಧಾನ ನಡೀತದೆ, ಯಾವಾಗಲೂ ಅಸೆಂಬ್ಲಿಯಲ್ಲಿ ಸ್ವಲ್ಪ ಚರ್ಚೆ ಮಾಡಿ ಕೂತ್ಕೊಳಿಸ್ಬೇಕಾ ಅದು ಹಾಗೆ ಅಲ್ಲಿ ನಡೀತದೆ. ಯಾವಾಗ ಕ್ರಮ ತಗೊಳ್ಬೇಕಾ ಅದು ಕ್ರಮ ತಗೊಳ್ಳುವಂಥ ಜವಾಬ್ದಾರಿ ಅದು ಸಭಾಧ್ಯಕ್ಷರ ಜವಾಬ್ದಾರಿ. ಕೆಲವೊಂದು ವಿಚಾರಗಳಿಂದಾಗಿ ಡೆಡ್ಲಾಕ್ ಆಗಿ ಸಮಯವನ್ನು ನಮಗೆ ಇವತ್ತು ಕಲಾಪವನ್ನು ವ್ಯರ್ಥ ಮಾಡಲಿಕ್ಕೆ ಮತ್ತು ಆ ಸಮಯದ ಒಳಗಡೆ ನಮಗೆ ಬಿಲ್ಲುಗಳು ಪಾಸಾಗಬೇಕು, ವಿಧಾನ ಪರಿಷತ್ತಿಗೆ ಹೋಗಬೇಕು, ಮತ್ತೆ ರಿಟರ್ನಲ್ಲಿ ಬರಬೇಕು, ಮತ್ತೆ ಇಲ್ಲಿ ಒಪ್ಪಿಗೆ ಆಗಬೇಕು. ಇದೆಲ್ಲ ಕೂಡ ಸ್ಪೆಸಿಫೈ ಒಂದು ಟೈಮ್ ಲಿಮಿಟ್ ಒಳಗಡೆ ಆಗಬೇಕು. ಪ್ರಮುಖವಾದ ಬಿಲ್ಲು ಪಾಸಾಗದಿದ್ದಲ್ಲಿ ಅದರ ಇಂಪ್ಯಾಕ್ಟ್ ನಾಳೆ ಸೊಸೈಟಿ ಮೇಲೆ ಬೀಳ್ತದೆ. ಶಾಸಕರಂತ ಹೇಳಿದರೆ ಶಾಸನ ಸಭೆ ಶಾಸನ ಮಾಡುವಂಥ ಸಭೆ, ಅದು ಬೇರೆ ಕೆಲಸಗಳು ಸೆಕೆಂಡ್ರಿ. ಫಸ್ಟ್ ಪಾಲಿಸಿ ಮತ್ತು ಲಾ ಹೇಗೆ ಮಾಡಬೇಕು ಅದಕ್ಕೆ ಅನುಗುಣವಾಗಿರುವಂತಹ ಒಂದು ಸಭೆ ಅದು. ಅದಕ್ಕೆ ನಾವು ಕೆಲವು ವಿಚಾರಗಳಿಂದ ಕಲಾಪವನ್ನು ನಾವು ವ್ಯರ್ಥ ಮಾಡಿ ಶಾಸನ ಸಭೆ ಆಗಲಿಕ್ಕೆ ನಾವು ಆಗದೆ ಸುಮ್ಮನೆ ಕೂತ್ಕೊಂಡ್ರೆ ಕಲಾಪಗಳು ಕೂಡ ನಡೆಯುವುದಿಲ್ಲ. ನಾಳೆ ಅದರ ಡಿಸ್ಅಡ್ವಾಂಟೇಜ್ ಕಂಪ್ಲೀಟ್ ಸೊಸೈಟಿಗೆ ಬರ್ತದೆ. ಅದಕ್ಕಾಗಿ ಬಹುಶಃ ಕೆಲವೊಮ್ಮೆ ಗೌಜಿಗದಲ್ಲಿದ್ದರೂ ಕೂಡ ನಾವು ಬಹುಶಃ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಚರ್ಚಿಸಿ ಅದಕ್ಕೆ ಅವಕಾಶ ಮಾಡಿ ಕೊಡ್ತೇವೆ. ಅದಕ್ಕೆ ಎಲ್ಲರೂ ಕೂಡ ಬಿಲ್ಲಲ್ಲಿ ಚರ್ಚೆ ಮಾಡಬೇಕು, ಅದು ನಮಗೆ ಬಹಳ ಪ್ರಮುಖವಾದ ವಿಚಾರ. ಅದಕ್ಕಾಗಿ ನಾನು ಈ ಸಲ ಪ್ರಪ್ರಥಮ ಬಾರಿಗೆ, ಯಾಕೆಂದರೆ ಬಿಲ್ ಕಾಪಿ ಬಂದಾಗ ನಮಗೆ ಏನು ವಿಚಾರ ಗೊತ್ತಾಗೋದಿಲ್ಲ ಶಾಸಕರಿಗೆ, ಅದು ಬರೀ ಸೆಕ್ಷನ್ ಮತ್ತು ಅದರಲ್ಲಿ ಕ್ಲಾಸ್ ಮಾತ್ರ ಇರ್ತದೆ. ಅದಕ್ಕಾಗಿ ನಾನು ಫಸ್ಟ್ ಟೈಮ್ ಈ ಸಲ ಯಾರಿಗೆ ಒಂದು ಬಿಲ್ ಮಂಡನೆಯಾದ ನಂತರ 3 ದಿವಸ ಅದನ್ನು ಚರ್ಚೆ ಮಾಡೋ ಮುಂಚೆ ನನ್ನ ಕಚೇರಿಯ ಪಕ್ಕದ ಟೀ ರೂಮಿನಲ್ಲಿ ಆ ಬಿಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೂತ್ಕೊಳ್ತಾರೆ. ಯಾರೇ ಶಾಸಕರಿಗೆ ಹೋಗಿ ಆ ಬಿಲ್ಲಿನ ಸಬ್ಜೆಕ್ಟ್ ಏನು, ಅದು ಯಾಕಾಗಿ ಇವತ್ತು ಬಿಲ್ಲು ಬರ್ತದೆ, ಅದರ ಪ್ರಯೋಜನ ಏನು ಎಲ್ಲ ಮಾಹಿತಿ ಪಡ್ಕೊಳ್ಳಿಕ್ಕೆ ನಾವು ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಯಾಕೆ ಎಲ್ಲ ಆಸಕ್ತಿನಂತಹ ಎಲ್ಲ ಶಾಸಕರು, ಹಿರಿಯರು ಮತ್ತು ಹೊಸ ಶಾಸಕರು ಕೂಡ ಮಾಹಿತಿ ಪಡ್ಕೊಳ್ಬೇಕು, ಅದರಲ್ಲಿ ಉತ್ತಮವಾದ ಚರ್ಚೆ ಆಗಬೇಕು. ಚರ್ಚೆ ಆದ ನಂತರ ಅದರ ಲೋಪದೋಷವನ್ನು ಸರಿಬಿಟ್ಟು ಮತ್ತು ಅದನ್ನು ಸರಿಪಡಿಸಿ ಅಥವಾ ಆ ಬಿಲ್ ಪಾಸ್ ಆಗಬೇಕೆಂಬ ಉದ್ದೇಶದಿಂದ ಅದರ ಪ್ರಯೋಜನ ಕೂಡ ಇವತ್ತು ಶಾಸಕರು ಪ್ರಯತ್ನ ಪಡ್ತಿದ್ದಾರೆ. ಎರಡನೇ ವಿಚಾರ ಏನಿದೆ ಅಂತೇಳಿ ನಾನು ನೋಡಿದಾಗೆ ಕೋರಮ್ ಆಗೋದು ಭಾಳಷ್ಟು ಲೇಟ್. ಯಾಕೆ ಅಂತ ಹೇಳಿದ್ರೆ ನಮಗೆ 10% ಆಫ್ ದಿ ಟೋಟಲ್ ಮೆಂಬರ್ಸ್ ನಮಗೆ ಅದು ಕೋರಮ್ ಆಗಬೇಕಿಲ್ಲ, ನನಗೆ ಸಭೆ ಪ್ರಾರಂಭ ಮಾಡಲಿಕ್ಕೆ ಆಗೋದಿಲ್ಲ. ಅದು ಕೆಲವೊಮ್ಮೆ ಭಾಳ ಲೇಟ್ ಆಗ್ತಿತ್ತು ಹಿಂದೆ ಎಲ್ಲ. ನಾನು ಕೂಡ ನೋಡಿದ್ದೆ, ನಾನು ಪ್ರತಿಪಕ್ಷ ನಾಯಕನಾಗಿದ್ದಾಗ, ಉಪನಾಯಕನಿದ್ದಾಗ, ಮತ್ತು ಶಾಸಕನಾಗಿದ್ದಾಗ, ಮಂತ್ರಿ ಆಗಿದ್ದಾಗ ಕೋರಮ್ ಕಡಿಮೆ ಆಗೋದಕ್ಕೆ ನಾವು ಶಾಸಕರಿಗೆ ಫಸ್ಟ್ ಟೈಮ್ ಒಂದು ರೀತಿಯ ಒಂದು ರೆಕಗ್ನೈಸೇಷನ್,
ಇಲ್ಲದ ಯಾಕೆಂದರೆ ಫಸ್ಟ್ ಬಂದವನಿಗೆ ಕೂಡ ಅದೇ ವ್ಯಾಲ್ಯೂ, ಲಾಸ್ಟ್ ಬಂದವನಿಗೆ ಕೂಡ ಅದೇ ವ್ಯಾಲ್ಯೂ, ಬರೋದಿದ್ದನೂ ಕೂಡ ಅದೇ ಒಂದು ರೆಕಾಗ್ನಿಷನ್ ಇತ್ತು. ಈ ಸಲದಾಗ ನಮ್ಮ ಪ್ರಪ್ರಥಮ ಬಾರಿಗೆ ಯಾರೆಲ್ಲ ಫಸ್ಟ್ 10% ಅಂದರೆ 25 ಜನ 24-25 ಜನ ಬರ್ತಾರೆ, ಆ ಟೈಮ್ ನಾವು ಯಾವ ಟೈಮ್ ಇಟ್ಟಿದ್ದೇವೆ ಆ ಟೈಮಿನ ಒಳಗಡೆ ಅವ್ರಿಗೆಲ್ಲರಿಗೂ ಕೂಡ ನಾವು ಮರುದಿವಸ ಬೆಳಿಗ್ಗೆ ಅವರ ಹೆಸರನ್ನು ನಾವು ಓದಿ ಅದನ್ನು ಅವ್ರನ್ನ ಅಭಿನಂದಿಸ್ತೇವೆ. ಮತ್ತು ಅವರಿಗೆ ಒಂದು ಸರ್ಟಿಫಿಕೇಟ್ ಮತ್ತು ಆ ಒಂದು ಗೌರವ ಕೊಡೋಂಥ ಕೆಲಸ ನಾವು ಅದನ್ನು ಮಾಡ್ತೇವೆ. ಆದ ಕಾರಣ ಈ ಸಲ ಬಹುತೇಕ ಎಲ್ಲ ಕಲಾಪಗಳು ಕೂಡ ಸರಿಯಾದ ಸಮಯದಲ್ಲಿ ಎಲ್ಲ ಶಾಸಕರು ಬಂದಿದ್ದಾರೆ. ಮಂತ್ರಿಗಳು ಕೆಲವು ಬರುವಾಗ ಲೇಟ್ ಆಗಿದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಸೂಚಿಸಿದ್ದೇವೆ, ಮಂತ್ರಿಗಳು ಮತ್ತು ಅಧಿಕಾರಿಗಳು ಕೂಡ ಇವತ್ತು ಸರಿಯಾದ ಟೈಮಿನಲ್ಲಿ ಬರಬೇಕಂತೇಳಿ ಮುಖ್ಯಮಂತ್ರಿ ಕೂಡ ಅವರಿಗೆ ಇವತ್ತು ಸೂಚಿಸಿ, ಈಗ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ಸೊ ಅಸೆಂಬ್ಲಿ ಇವತ್ತು ಚೆನ್ನಾಗಿ ಇವತ್ತು ನಡ್ಕೊಂಡು ಇವತ್ತು ಹೋಗ್ತಾ ಇದೆ. ಇದರ ಜೊತೆಯಲ್ಲಿ ನಾನು ಶಾಸಕನಾಗಿದ್ದಾಗ ನಾನು ನೋಡಿದೆ, ಪ್ರಪ್ರಥಮ ಬಾರಿ ಶಾಸಕನಾಗದವರಿಗೆ ಆಲೋಚನೆಗಳು ಯೋಚನೆಗಳು ಭಾಳಷ್ಟು ವಿಚಾರಗಿರ್ತದೆ. ದೇ ಆರ್ ಆಲ್ ಯಂಗ್ಸ್ಟರ್ಸ್, ಅವ್ರು ಭಾಳಷ್ಟು ಎಕ್ಸ್ಪೋಜರ್ ಆಗಿರ್ತಾರೆ. ಪ್ರತಿಯೊಬ್ಬರು ಕೂಡ ಉತ್ತಮವಾದ ಅವ್ರದ್ದೇ ಆದೊಂದು ಜ್ಞಾನ ಮತ್ತು ಒಂದು ಟ್ಯಾಲೆಂಟ್ ಇರ್ತದೆ. ಅಂಥವರಿಗೆ ನಾವು ಫಸ್ಟ್ನಲ್ಲಿ ಅವಕಾಶ ಮಾಡಿ ಕೊಡದಿದ್ದಲ್ಲಿ ಅವನಿಗೆ ಕೆಲವು ಮಾಹಿತಿ ಮತ್ತು ಕೆಲವು ವಿಚಾರ ಹೇಳಬೇಕಿದ್ದರೂ ಕೂಡ ಆ ಒಂದು ಅವಕಾಶ ಸಿಕ್ಕದಿದ್ದ ಕಾರಣ ಅವನು ಸುಮ್ಮನಾಗುವಂಥ ಬಂದು ಯಾರಿಗೂ ಕೂಡ ಅವನ ಆ ಒಂದು ವಿಚಾರಗಳು ತಿಳಿಯುವುದಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಕೂಡ ಸಮಾಜಕ್ಕೆ ದೊಡ್ಡ ಪ್ರಯೋಜನವಾಗಿ ಬರ್ತದೆ. ಅದಕ್ಕಾಗಿ ಈ ಸಲ ನಮ್ಮ ರಾಜ್ಯಪಾಲ ಮುಂಗಡ ಪತ್ರ ಮತ್ತು ಬಜೆಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಫಸ್ಟ್ ಟೈಮರ್ಗೆ ಒಂದು ಫುಲ್ ಇಡೀ ದಿವಸ 1.5 ದಿವಸ ಇದಕ್ಕೆ, ಒಂದು ದಿವಸ ಅರ್ಧ ಬಹುಶಃ ನಮ್ಮ ಪ್ರತಿಪಕ್ಷ ಉಪನಾಯಕರು ಮಾತಾದ ಕಾರಣ 1.5 ದಿವಸ ಕಂಪ್ಲೀಟಾಗಿ ಫಸ್ಟ್ ಟೈಮರ್ ಅಲ್ಲದೆ ಬೇರೆ ಯಾರಿಗೂ ಕೂಡ ಸೀನಿಯರ್ಸ್ಗೆ ಮಾತಾಡಲಿಕ್ಕೆ ಇಲ್ಲ. ಎಲ್ಲ ಯಾರಿಗೆಲ್ಲ ಬೇಕು ಪ್ರಥಮ ಬಾರಿ ಮಾತಾಡೋರಿಗೆ ಅದಕ್ಕೆಲ್ಲರಿಗೂ ಕೂಡ ಅವಕಾಶ ಮಾಡಿ ನಾವು ಕೊಟ್ಟಿದ್ದೇವೆ. ಒಂದು ಅವರ ಕಾನ್ಫಿಡೆನ್ಸ್ ಅವರಿಗೆ ಬಿಲ್ಡ್ ಆಗ್ತದೆ. ಎರಡನೇದು ಅವ್ರು ಕೂಡ ಸ್ವಲ್ಪ ಅವಕಾಶ, ನನಗೆ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಅವರಿಗೆ ಒಂದು ಸಿಕ್ಕಿದಾಗ ಸ್ವಲ್ಪ ಜವಾಬ್ದಾರವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಮಾಧ್ಯಮ ಮುಖಾಂತರ ಮಾಹಿತಿಯನ್ನೆಲ್ಲ ಪಡೆದು ತನ್ನ ಕ್ಷೇತ್ರದ ಬಗ್ಗೆ ಸ್ವಲ್ಪ ಕಲಿತು ಅದನ್ನು ಬಹುಶಃ ಅಲ್ಲಿ ಅವರು ಸರ್ಕಾರದ ಮುಂದೆ ಆ ವಿಚಾರ ಮಂಡಿಸಲು ಇವತ್ತು ತಯಾರಾಗ್ತಾರೆ. ಅವರಿಗೂ ಸ್ವಲ್ಪ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆಗುವಂಥ ಅವಕಾಶಗಳು ಇವತ್ತು ಸಿಗ್ತದೆ. ಆ ಒಂದು ಕಾರ್ಯಕ್ರಮ ಕೂಡ ಇದನ್ನು ಈ ಸಲ ಮಾಡಿದ್ದೆ, ಒಂದು ಶಾಸಕರಿಗೆ, ಹೊಸ ಶಾಸಕರಿಗೆ ಬೇಕಾಗಿ. ಬಹುಶಃ ಹಿರಿಯರೆಲ್ಲರೂ ಕೂಡ ಅದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಹಿರಿಯ ಶಾಸಕರು ಎಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಎಲ್ಲರೂ ಕೂಡ ಮಾಹಿತಿ ಇದ್ದವರೇ, ಎಲ್ಲರೂ ಕೂಡ ಭಾಳಷ್ಟು ವಿಚಾರ ತಿಳಿದಂಥ ಅತ್ಯಂತ ಹಿರಿಯರಿದ್ದಾರೆ. ಅವರಿಗೆಲ್ಲರೂ ಕೂಡ ಅವರ ಸಮಯವನ್ನು ಬಿಟ್ಟು ಯುವಕರಿಗೆ ಫಸ್ಟ್ ಟೈಮರ್ಸ್ ಕೂಡ ಸಹಕರಿಸಿ ಮಾಡಿಕೊಟ್ಟಿರೋದು ಅದು ಸಂತೋಷದ ವಿಚಾರ. ಆದ ಕಾರಣ ಉತ್ತಮವಾದ ಒಂದು ಕಲಾಪ ನಡೆಸಿಕೊಂಡು ಉತ್ತಮವಾದ ಒಂದು ಚರ್ಚೆ, ಒಂದು ಪ್ರೀತಿ ದ್ವೇಷ ಬಿಟ್ಟು ಪ್ರೀತಿ ಮತ್ತು ಸೌಮ್ಯತೆ ಮತ್ತು ಒಂದು ಸೌಹಾರ್ದತೆಯ ವಾತಾವರಣ ಅಸೆಂಬ್ಲಿಯನ್ನು ತಂದು ನಿಲ್ಲಿಸಿ ಅದಕ್ಕೆ ಬೇಕಾಗುವಂಥ ಒಂದು ಮಧ್ಯವಸ್ಥಿಕೆಯನ್ನು ವಹಿಸಿಕೊಂಡು ನಿರ್ದೇಶನ ಕೊಡೋ ಮೂಲಕ ಆ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಕೂಡ ನಾನು ಇವತ್ತು ವಹಿಸ್ಕೊಂಡು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲ ಅದೇ ಇದು ನನಗೂ ಇದೊಂದು ಸ್ಪೀಕರಿಗೆ ಹೊಸ ಅನುಭವ. ಅಪೋಸಿಷನ್ ಮತ್ತು ಇವತ್ತು ವಿಪ್ ಕೂಡ ಇರಲಿಲ್ಲ. ಯಾಕೆ ವಿಪ್ ಯಾವಾಗಲೂ ಕೂಡ ಈಸ್ ಹೆಲ್ಪಿಂಗ್ ದಿ ಸ್ಪೀಕರ್, ಚೀಫ್ ವಿಪ್. ಅವ್ರಿಗೆ ಅದು ಬೇಕಾದರೆ ಅವ್ರು ವಿಪ್ ಮುಖಾಂತರ ಹೇಳಿಸ್ತಾರೆ, ಅಥವಾ ಅವರ ಸದಸ್ಯರು ಯಾರೆಲ್ಲ ಮಾತಾಡ್ತಾರೆ ಆ ಎಲ್ಲ ಪಟ್ಟಿಯನ್ನು ವಿಪ್ ಇವತ್ತು ಸ್ಪೀಕರಿಗೆ ಕೊಡ್ತಾರೆ. ಯಾಕೆ ಎಲ್ಲರಿಗೆ ಮಾತಾಡಲಿಕ್ಕೆ ಸಮಯಾವಕಾಶ ಆಗೋದಿಲ್ಲ. ಸೊ ಯಾವ್ಯಾವ ಪಕ್ಷದಿಂದ ಯಾರು ಮಾತಾಡೋದು ಅಂತ ಹೇಳಿ ವಿಪ್ ಅವರದನ್ನು ನಿಭಾಯಿಸ್ತಾರೆ. ಅಪೋಸಿಷನ್ಲಿ ಮಾಡೋದು ಬಿಡ ಆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಇದರಲ್ಲಿ ಅದು ಅದು ಸಭಾಧ್ಯಕ್ಷರ ಸ್ಥಾನ ಹ್ಯಾಂಡಲ್ ಮಾಡಿ ಎಲ್ಲ ಕೂಡ ಕಷ್ಟ ಇರುವುದೇ. ಅದರಲ್ಲಿ ಇದು ಒಂದು ಅದು ಹೀಗೆ ಹಾಕಬೇಕು, ಹಾಗೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಏನು ಸಮಸ್ಯೆ ಅದು ಮ್ಯಾನೇಜ್ ಮಾಡೋದು ನನ್ನ ಜವಾಬ್ದಾರಿ. ಬರುವಂಥ ಒಂದು ವಿಚಾರಗಳನ್ನು, ಸಮಸ್ಯೆಗಳನ್ನು ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳಿಸಿದ್ದಾರೆ. ಇನ್ನೂ ತನಕ
ನಿಮ್ಮ ಡಿಸಿಷನ್ಸ್ ಇನ್ನು ಪಾರ್ಟಿ ಇನ್ಫ್ಲುಯೆನ್ಸ್ ಬರ್ತಾ ಇದೆ ಅಂತ ಅಲಿಗೇಷನ್ ಇದೆ ನಿಮ್ಮ ಮೇಲೆ. ಒಂದು ನಿಮ್ಮ ಇತ್ತೀಚೆಗೆ ಅದು ಏನು ಡಿಸ್ಕ್ವಾಲಿಫೈ ಮಾಡಿದ್ದು ಒಂದು, ಆಮೇಲೆ ಇನ್ನೊಂದು ಹಿಂದೆ ನೀವು ಫಸ್ಟ್ ಟೈಮರ್ಸ್ಗೆ ಇದು ಮಾಡಿದ ಏನು ಓರಿಯೆಂಟೇಷನ್ ಮಾಡಿದಂತ ಒಂದು ಪ್ರೋಗ್ರಾಮ್ಗೆ ನೀವು ಯಾವ ಸ್ಪೀಕರ್ಸ್ ಅದ್ರ ಮೇಲೆ ಆಬ್ಜೆಕ್ಷನ್ ಬಂದಿದ್ದಕ್ಕೆ ನೀವು ತಕೊಂಡ್ರಿ ಅದನ್ನ ಇದು ಮಾಡಿ ಪ್ರಚಾರ ಇದಕ್ಕೆ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅಂತ ಇದನ್ನ ನಿಮಗೆ ಇಲ್ಲ ಅಂತ ಇನ್ಫ್ಲುಯೆನ್ಸ್ ನೋಡಿ, ಸಂಶಯ ಬರುವುದೆಲ್ಲ ಸ್ವಾಭಾವಿಕ. ನಾನು ಹೇಳಿದ್ದೇನೆ ಅಂತ ಯಾವುದೇ ಇನ್ಫ್ಲುಯೆನ್ಸ್ ಸ್ಪೀಕರ್ ಮೇಲೆ ಯಾರು ಕೂಡ ಮಾಡೋದು ಕೂಡ ಇಲ್ಲ. ಎಲ್ಲಿಯೂ ಕೂಡ ವಿಧಾನಸಭಾ ಕಲಾಪ ಒಳಗಡೆ ಸಂವಿಧಾನಕ್ಕೆ ವಿರುದ್ಧವಾಗಿ ಮತ್ತು ಒಂದು ಕಡೆ ಬಾಯಸ್ ಆಗಿ ಯಾವುದೇ ಒಂದು ಇನ್ಫ್ಲುಯೆನ್ಸ್ ಆಗುವಾಗ ಒಳಪಡುವಂಥ ಯಾವುದೇ ವಿಚಾರ ಕೂಡ ಇಲ್ಲ, ಯಾರು ಮಾಡಲಿಕ್ಕೂ ಕೂಡ ಹೋಗೋದಿಲ್ಲ. ಅದು ಸ್ಪೀಕರ್ ಡಿಸಿಷನ್ನೇ ಫೈನಲ್ ಡಿಸಿಷನ್. ಕಲಾಪ ನಡೆಯುವಾಗ ಕೆಲವೊಂದು ವಿಚಾರ ತಾವು ಹೇಳಿದಾಗ ಮೊನ್ನೆ ಸಸ್ಪೆನ್ಷನ್ ಬಗ್ಗೆ ತಾವು ಹೇಳಿದ್ದೀರಿ, ಅದು ಎಲ್ಲಿಯೂ ಕೂಡ ಬಾಯಸ್ ಅಂತ ಎಲ್ಲಿಯೂ ಕೂಡ ಇಲ್ಲ. ಕಲಾಪ ನಡೆಯುವಾಗ ಸಣ್ಣ ಪುಟ್ಟ ವಿಚಾರಗಳು ಬರ್ತದೆ. ಸ್ಪೀಕರ್ ಸ್ಥಾನದವರು ಸಂವಿಧಾನಕ್ಕೆ ಅನುಗುಣವಾಗಿ ಕ್ರಮವನ್ನು ತಗೊಳ್ಬೇಕು. ಇದೊಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಸಮಸ್ಯೆಗಳು ಬಂದಾಗ ಹಿರಿಯರು ಕೂತ್ಕೊಂಡು ಅದನ್ನು ಬಗೆಹರಿಸಿ ತೀರ್ಮಾನ ಕೊಡ್ತಾರೆ. ಸಮಸ್ಯೆ ಇಬ್ಬರು ಅಣ್ಣ ತಮ್ಮರ ಮಧ್ಯೆ ಇವರ ಸಮಸ್ಯೆ ಜಾಸ್ತಿ ಆಗ ಸ್ವಲ್ಪ ಕಠಿಣ ಕ್ರಮ ಆಗ್ತದೆ. ಎಷ್ಟೇ ಕಠಿಣ ಕ್ರಮ ತಗೊಂಡ್ರೂ ಕೂಡ ಮತ್ತೆ ತಾಯಿ ಮಕ್ಕಳನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಅಷ್ಟೇ ಸ್ಪೀಕರ್ ಸ್ಥಾನದಲ್ಲಿದ್ದುಕೊಂಡು ಆ ಒಂದು ಸಂದರ್ಭಕ್ಕೆ ನಾವು ಕಠಿಣ ಕ್ರಮ ತೆಕ್ಕೊಳ್ಳೇಬೇಕು. ಅದು ಆ ಸಂದರ್ಭಕ್ಕೆ ಮಾತ್ರ, ಅದರಲ್ಲಿ ಮುಗೀತು. ಮತ್ತು ನಮಗೆ ಅವರ ಮೇಲೆ ವಿಶೇಷ ಗೌರವ ಇದೆ, ಪ್ರೀತಿ ಇದೆ. ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಸಹಕಾರ, ಅವರ ಒಂದು ಶಾಸಕ ಸ್ಥಾನದ ಗೌರವಿಸಲಿಕ್ಕೆ ಏನೆಲ್ಲ ನನ್ನ ಸಹಕಾರ ಬೇಕಾ ನಾನು ಯಾವ ಕಾಲ ಕೂಡ ಕೊಡ್ತೇನೆ. ಸೊ ಅದು ಮರ್ತಂಥ ವಿಚಾರ, ಅದು ಮುಗಿದಾದೆ. ಅದರ ಬಗ್ಗೆ ಯಾರು ಕೂಡ ನೆನಪು ಮಾಡೋದು ಪ್ರಶ್ನೆ ಇವತ್ತಿಲ್ಲ. ನಮ್ಮ ಅದು ಹೋಯ್ತು. ಅದೇ ನಾನು ಅದಕ್ಕೆ ಸ್ವಲ್ಪ ನೋಡಿ, ನಾನು ನನ್ನ ಸ್ಪೀಕರ್ ಸ್ಥಾನದ ಆ ಒಂದು ಲಕ್ಷ್ಮಣ ರೇಖೆಯನ್ನು ದಾಟದೆ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ಎಷ್ಟೆಲ್ಲ ನನಗೆ ಜನರ ಮಧ್ಯೆ ಹೋಗಲಿಕ್ಕೆ ಕೆಲಸ ಮಾಡೋ ಸಾಧ್ಯವಿದೆಯಾ ಆ ಕೆಲಸ ಎಲ್ಲ ನಾನು ಕೂಡ ಮಾಡ್ತೇನೆ. ನಾನು ಸ್ಪೀಕರ್ ಅಂತ ಹೇಳಿಕೊಂಡು ನಾನು ನನ್ನಷ್ಟೇ ಒಂದು ಲಿಮಿಟ್ ಹಾಕಿ ನಾನೇ ಒಳಗಡೆ ಕೂತ್ಕೊಂಡು ನಾನು ಹೊರಗಡೆ ಹೋಗದೆ ನನ್ನಷ್ಟಕ್ಕೆ ನಾನು ಅದರ ಒಂದು ಸ್ಥಾನದ ನಾನು ಅಥವಾ ಎಕ್ಸ್ಟ್ರಾ ಅದನ್ನು ಕಾಪಾಡಿಕೊಂಡು ಬಂದರೆ ಆವಾಗ ಕೆಲವೊಂದು ಸಮಸ್ಯೆ ಆಗ್ತದೆ. ನಾನು ಇಲ್ಲಂತ ಹೇಳೋದಿಲ್ಲ, ಯಾಕೆ ಸ್ಪೀಕರ್ ಆದ ನಂತರ ಅದರ ಡೆಕೋರಮ್ ಕೂಡ ಇವತ್ತು ಮೇಂಟೈನ್ ಮಾಡಬೇಕಾಗ್ತದೆ. ಅದು ಸಂಪೂರ್ಣವಾಗಿ ನಾವು ಅದನ್ನು ಮಾಡಲಿಕ್ಕೆ ಹೋದರೆ ನೀವು ಹೇಳಿದಾಗೆ ಕ್ಷೇತ್ರ ಜನರ ಮಧ್ಯೆ ಓಡಾಡುವಂಥದ್ದು ಮತ್ತು ಕ್ಷೇತ್ರ ಮಧ್ಯೆ ಕೆಲಸ ಮಾಡುವಂಥ ವಿಚಾರಗಳು ಕೆಲವು ಸಮಸ್ಯೆಗಳು ಬರ್ಬೋದು. ಅದಕ್ಕಾಗಿ ನಾನು ಅದನ್ನು ಯಾವುದನ್ನು ಕೂಡ ಇಟ್ಕೊಳ್ಳಿಲ್ಲ. ನಾನೇನಿದೆ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಸರಿಯಾಗಿ ಕೆಲಸ ಮಾಡಬೇಕು. ಸ್ಪೀಕರ್ಗೊಂದು ಲಿಮಿಟ್ ಇದೆ, ಆ ಒಂದು ಲಕ್ಷ್ಮಣ ರೇಖೆ ಇದೆ, ಅದನ್ನು ಬಿಟ್ಟು ನಾನು ಯಾವುದೇ ವಿಚಾರ ನಾವು ಮಾಡಬಾರ್ದು. ಅದು ಬಿಟ್ಟು ಅದರ ಸ್ಪೀಕರ್ ಸ್ಥಾನಕ್ಕೆ ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಇವತ್ತು ಎಲ್ಲ ಕಡೆಗೆ ಹೋಗುವಂಥದ್ದು, ಎಲ್ಲ ಕಾರ್ಯಕ್ರಮ ಭಾಗವಹಿಸುವಂಥದ್ದು ಮತ್ತು ಯಾರು ಕರೆದ್ರೂ ಕೂಡ ಟೈಮ್ ಇದರಲ್ಲಿ ಹೋಗಿ, ಅದು ಸಣ್ಣದಿರಲಿ ದೊಡ್ಡದಿರಲಿ ಹೋಗಿ ಬರುವಂಥ ಒಂದು ವ್ಯಕ್ತಿತ್ವನ ಅದು ಈಗ ಕೂಡ ಉಳಿಸಿಕೊಂಡು ಬಂದಿದೆ. ಮುಂಚೆ ಜಾಸ್ತಿ ಇತ್ತು, ಈಗ ಒಂದು 25% ಕಟ್ ಡೌನ್ ಮಾಡಬೇಕಾಗ್ತದೆ. ಮುಂಚೆ ನಾವು ಅಲ್ಲಿ ಗೂಡಂಗಲ್ಲಿ ನಿಂತು ಕೂಡ ಚಹಾ ಕುಡಿತಾ ಇದ್ದೆವು. ಈಗ ಗೂಡಂಗಲ್ಲಿ ಚಹಾ ಕೊಡ್ಲಿಕ್ಕೆ ಆಗು, ಯಾಕಂತ ಹೇಳಿದರೆ ಅಲ್ಲಿ ಕಾರ್ ಪೊಲೀಸ್ ಅವರಲ್ಲಿ ನೋಡುವಾಗ ಇದು ಊರವರೆಲ್ಲ ಗೊತ್ತಾಗ್ತದೆ, ಮತ್ತು ಅವನಿಗೆ ಸಮಸ್ಯೆ ಆಗ್ತದೆ. ಪಾಪ ನಾನು ನಿನ್ನೆ ನಮ್ಮ ಆತ್ಮ ಮಿತ್ರ ಇದ್ದ ದಿನೇಶ್ ಪೂಜಾರಿ ಅಂತೇಳಿ ಬಂಟ್ವಾಳದಲ್ಲಿ, ಅದು ಸಣ್ಣ ಒಂದು ಗೂಡಂಗಡಿ ಥರವೇ ಇದೆ, ಸಣ್ಣ ಅಂಗಡಿ ರೋಡ್ ಸೈಡಲ್ಲಿ. ನಾನು ಬೆಳ್ತಂಗಡಿ ಹೋಗುವವನು, ನಾನು ಅಲ್ಲಿ ಬಂದು ಎಲ್ಲ ಯಾವಾಗಲೂ ಹೋಗ್ತಾಯಿದ್ದೆ, ಅಲ್ಲಿ ಬಂದು ಹೋಗ್ತಂತ ಹೇಳಿ ಕರೆದಿದ್ದ ಬರಲೇಬೇಕಂತೇಳಿ, ಆಯ್ತು ಬಂದು ಹೋಗ್ತಂತ ನಾನು ಹೇಳಿದ್ದೆ. ಮತ್ತೆ ಪಾಪ ಅವನಿಗೇನಾಗಿದೆ, ನಾನು ಅಲ್ಲಿ ಹೋಗುವಾಗ 8:30 ಗಂಟೆ ಆಗಿದೆ. ನಾನು ಹೋಗೋ ಮುಂಚೆ ಅಲ್ಲಿ ಪೊಲೀಸೆಲ್ಲ ನಿಂತಿದ್ರು.
ಅಲ್ಲಿಗೆ ಬರುವ ಲಾರಿಯವರು, ಕಲ್ಲಿನವರು, ಮರಳ ಒಬ್ಬರು ನಿಲ್ಲಿಸಲ್ಲ, ಸೀದಾ ಹೋಗುದಂತೆ. ಇವನ್ ಯಾವ ಪರ್ಮನೆಂಟ್ ಇದು ಮಾಡಲಿಕ್ಕೆ ಬರ್ತಾರೆ ಅವರೆಲ್ಲ ಕೂಡ ಗಾಡಿಯಲ್ಲಿ ಇದು ಪೊಲೀಸ್ ಇದ್ದಾರೆ ಅಂತೇಳಿ ಸೀದಾ ಹೋಗುದೇ ಲಾರಿಯವರು, ಟಿಂಬರ್ನವರು, ಅವರು ಇವರೆಲ್ಲ. ಸೊ ಇವನ ಪರ್ಮನೆಂಟ್ ಗಿರಾಕಿಗಳು ಅವತ್ತು ಇದೇನೊಂದು ಪೊಲೀಸ್ ಅಂತೇಳಿ ಹೋಗೋದು. ಕಡೆಗೆ KIB ಅವರು ಯಾವಾಗ ಟೀ ಕುಡಿದು ಲೈನ್ ಮ್ಯಾನ್ಗಳಿದ್ರು 4 ಜನ, ಅವರು ಕೂಡ ಅಂದಾಜಲ್ಲಿ ಆ ಕಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಂತೆ. ಕರೆದು ನಮ್ಮದೇ ಜನ ಮಾರ ಬರಲಿ ಚಾ ಪಡೆದ ಪೋಲೆ ಅಂತೇಳಿ ಇವು ಕರೆದು ಕೂತು ಕಲಿಸುತ್ತೆ. ಸೊ ಈ ರೀತಿಯ ಸಮಸ್ಯೆ ಕೂಡ ಕೆಲವರಿಗೆ ಇಲ್ಲ ಅಂತಲ್ಲ. ಅದಕ್ಕಾಗಿ ಅದನ್ನು ಸ್ವಲ್ಪ ಅಲ್ಲಿ ಎಷ್ಟು ಸಾಧ್ಯವಿದೆಯಾ ಅದನ್ನು ಆದಷ್ಟು ಕಡಿತಗೊಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಇಲ್ಲ, ಕಾನೂನು ವ್ಯಾಸಂಗ ನನಗೆ ಬರ್ತದ್ದು ಭಾಳಷ್ಟು ಅನುಭವ ಆಯಿತು. ನನ್ನ ಡಿಗ್ರಿಯ ಜೊತೆಯಲ್ಲಿ ಆ ಕಾನೂನು ಕಾಲೇಜ್ ನಮಗೆ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಇರಲಿ, ಕಾನ್ಸ್ಟಿಟ್ಯೂಷನ್ ಇರಲಿ, ಇನ್ನಿತರ ಸಬ್ಜೆಕ್ಟ್ ನಿಮಗೆ ಕಲಿಸ್ತಾ ಇದ್ರೆ ಅದೆಲ್ಲ ಕೂಡ ನಮಗೆ ಭಾಳಷ್ಟು ಇವತ್ತು ಪ್ರಯೋಜನ ಆಗ್ತದೆ. ಮತ್ತು ಕಾನೂನು ಥಿಯರಿ ಮತ್ತು ಪ್ರಾಕ್ಟಿಕಲ್ ಮಧ್ಯವಾಗಿ ತೀರ್ಮಾನ ತೆಗಲಿಕ್ಕೆ ಕೂಡ ಒಂದು ಕಾನೂನು ವ್ಯಾಪ್ತಿಯಲ್ಲಿ ಒಂದು ಡಿಸಿಷನ್ ಕೊಡಲಿಕ್ಕೆ ಕೂಡ ಅದು ನಮಗೆ ಭಾಳಷ್ಟು ಇವತ್ತು ಪ್ರಯೋಜನ ಮತ್ತು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಕೊಡ್ತದೆ. ಸೊ ಆ ಒಂದು ಕಾನೂನು ವಿದ್ಯಾರ್ಥಿ ಆದ ಕಾರಣ ನಮ್ಮ ಕೆಲಸವನ್ನು ನಿಭಾಯಿಸಲು ನಮಗೆ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಹೆಚ್ಚಿನ ಧೈರ್ಯ ಬರ್ತದೆ. ನೋಡಿ, ರಾಜ್ಯಕ್ಕೆ ಬಂದಾಗಲೇ ರಾಜ್ಯಕ್ಕೆ ಟೀಕೆ, ವ್ಯಕ್ತಿಗತೆ ಮಾಡಿ ಬಂದು MLA ಆಗಿದ್ದಾರೆ. ಎಷ್ಟು ವರ್ಷ ಸಡನ್ನಾಗಿ ಒಮ್ಮೆಲೆ ಬಿಡಲಿಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ. ಸ್ವಲ್ಪ ಟೈಮ್ ಹೋದಾಗ, ಸ್ವಲ್ಪ ಮೆಚುರಿಟಿ ಆದಾಗ, ಸ್ವಲ್ಪ ಅನುಭವ ಆದಾಗ ಅದ್ರಲ್ಲಿ ತನ್ನಿಂದ ತಾನೇ ಕಡಿಮೆ ಆಗ್ತದೆ. ಅದು ಒಂದೆರಡು ಕಡೆ ಆಗ್ತದೆ ಅಂತೇಳಿ ಅದೇ ನಾವು ಇಟ್ಕೊಳ್ಬೇಕಂತ ವಿಚಾರ ಇಲ್ಲ. ಒಳ್ಳೆಯದಾದಂಥ ಒಳ್ಳೆಯ ಮಾತುಗಳು, ಒಳ್ಳೆಯ ಕೆಲಸಗಳು, ಅವ್ರು ಭಾಗವಹಿಸೋಕ್ಕೆ ಅದೆಲ್ಲ ನಾವು ಹೆಚ್ಚಿನ ನಿಗಾ ಇಡಬೇಕು. ಏನೋ ಒಂದು ಹೇಳಿದ ಅಂತೇಳಿ ಅದನ್ನೇ ಅವರಿಗೆ ನಾವು ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕಂತ ಇಲ್ಲ. ಇಟ್ ಈಸ್ ಒನ್ ಆಫ್ ದ ವೆರಿ ಫ್ಯೂ ಇನ್ಸಿಡೆಂಟ್ಸ್. ಖಂಡಿತ ಅನಿಸ್ತಿತ್ತು. ನಾನು ಮುಂಚೆ ನಿಮಗೆ ಗೊತ್ತಿದೆ, ವಾರಕ್ಕೆ 2 ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದೆ. ಇದ್ದಾಗ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಾನು ಮಾತಾಡ್ತಾ ಇದ್ದೆ, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಸೂಚಿಸ್ತಿದ್ದೆ. ಅದಕ್ಕೆಲ್ಲವೂ ಕಡಿವಾಣ ಬಿದ್ದ ರೀತಿ ಆಗಿದೆ. ಅದೀಗ ನಮಗೆ ದೊಡ್ಡ ಸಮಸ್ಯೆ ಆಗಿದೆ. ಸಮರ್ಪಕ ಮಾತಾಡಬೇಕು, ಇದು ಈ ರೀತಿ ಆಗಬೇಕಿತ್ತು, ಈ ರೀತಿ ಆಗಬೇಕೆಂಬ ಭಾವನೆ ಮನಸ್ಸಿನ ಒಳಗಡೆ ಇರ್ತದೆ. ಆದರೆ ನಾನು ಎಲ್ಲರಿಗೂ ಕೂಡ ಹೇಳೋದಿಷ್ಟೇ, ಶಾಂತಿಯುತ ವಾತಾವರಣಕ್ಕೆ ನಾವು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ತಮ್ಮ ಸಹಕಾರ ಕೊಡಬೇಕು. ನನಗೆ ಯಾವಾಗಲೂ ಹೇಳ್ತಾ ಇದ್ದೇನೆ, ನಾವು ಸಮಸ್ಯೆಯನ್ನು ಬಗೆಹರಿಸೋರಾಗಬೇಕು ಹೊರತು ಸಮಸ್ಯೆ ಹಿಡ್ಕೊಂಡು ಸಮಸ್ಯೆ ಸೃಷ್ಟಿಸುವಂತಹ ವ್ಯಕ್ತಿಗಳು ಆಗಬಾರ್ದು. ಸಮಾಜದಲ್ಲಿ ಸಮಸ್ಯೆ ಬಂದೇ ಬರ್ತದೆ. ಸಮಸ್ಯೆ ಇಲ್ಲದ ಪ್ರದೇಶ ಇಲ್ಲ, ಸಮಸ್ಯೆ ಇಲ್ಲದ ಕುಟುಂಬ ಇಲ್ಲ, ಸಮಸ್ಯೆ ಇಲ್ಲದ ಊರಿಲ್ಲ, ಸಮಸ್ಯೆ ಇಲ್ಲದ ದೇಶ ಇಲ್ಲ. ಎಲ್ಲ ಕಡೆ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಉತ್ತಮ ರೀತಿಯಿಂದ ಬಗೆಹರಿಸಿಕೊಂಡು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಿ ನಾವೇನು ಮುಂದೆ ಹೋಗಬೇಕು ಅದನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಏನಾದೊಂದು ಸಣ್ಣ ಪುಟ್ಟ ವಿಚಾರ ಆದ ತಕ್ಷಣ ಆ ಕೆಲವೊಂದು ಸಮಯ ಹುಡುಕಿಕೊಂಡು ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವುದು ಅದು ಸತ್ಪ್ರಜೆಗೆ ಹೇಳಿದಂಥ ಆ ವ್ಯಕ್ತಿತ್ವ ಅಲ್ಲ. ಆ ಒಂದು ವ್ಯಕ್ತಿತ್ವ ಎಲ್ಲ ಕಡಿಮೆಗೊಳಿಸಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಹೌದು, ಇಲ್ಲ ಅದೇ ನಮಗೆ ನೋಡಿ, ತುಳು ಭಾಷೆ ಬಗ್ಗೆ ಎಲ್ಲರಿಗೂ ಕೂಡ ತುಳುನಾಡಿನವರಿಗೆ ಭಾಳ ಒಂದು ವಿಶೇಷವಾದ ಗೌರವ ಮತ್ತೊಂದು ಆಸಕ್ತಿ. ಇವತ್ತು ನಾವು ತುಳುನಾಡಿನ ಬಹುಶಃ ನಮ್ಮ ಈ ಪ್ರದೇಶ ಕರಾವಳಿ ಮತ್ತು ಜಿಲ್ಲೆಯ ಜನರು, ನಾವು ಯಾವುದೇ ಜಾತಿ ಇರ್ಬೋದು, ನಾವು ಯಾವುದೇ ಧರ್ಮ ಇರ್ಬೋದು, ನಾವು ಯಾವುದೇ ವರ್ಗ ಇರ್ಬೋದು, ನಾವು ಯಾವುದೇ ಪಂಗಡ ಇರ್ಬೋದು,
ಆದರೆ ನಾವು ತುಳುನಾಡಿನ ಮಣ್ಣಿನ ಮಕ್ಕಳು ಅದು ಪ್ರಥಮ ಅಂತ ಹೇಳಿಕ್ಕೆ ಬಯಸ್ತೇನೆ. ಫಸ್ಟ್ ನಾವು ಈ ತುಳುನಾಡಿನ ಮಣ್ಣಿನ ಮಕ್ಕಳಾಗಿದ್ದೇವೆ ಮತ್ತು ನಮ್ಮ ಜಾತಿ ಧರ್ಮಕ್ಕೆ ಅನುಗುಣವಾಗಿ ನಾವು ಇದ್ದೇವೆ. ಸೊ ಈ ತುಳು ಭಾಷೆ ನಮಗೆಲ್ಲರಿಗೂ ಕೂಡ ಗೌರವ ತರುವಂಥ ಭಾಷೆ. ಇದೊಂದು ವಿಶೇಷ ಶಕ್ತಿ ಅಂತ ಹೇಳಿದರೆ ಇದನ್ನು ಇಂದಿನ ಕೂಡ ಉಳಿಸಿಕೊಂಡು ಬಂದಿದ್ದಾರೆ. ನೋಡಿ, ಬೇರೆ ಭಾಷೆಗಳಿಗೆ ಇಂಗ್ಲೀಷಿಗೆ ಕನ್ನಡಕ್ಕೆ ಲಿಪಿ ಇದೆ. ಲಿಪಿ ಮುಖಾಂತರ ಸಾಹಿತ್ಯ ಇತಿಹಾಸ ಬರೆಯೋರಿದ್ದಾರೆ. ನಮ್ಮ ಮಕ್ಕಳು ಶಾಲೆಯಲ್ಲಿ ಕನ್ನಡ ಓದ್ತಾರೆ, ಇಂಗ್ಲೀಷ್ ಓದ್ತಾರೆ, ಅದರಿಂದ ಅದು ಉಳಿದುಕೊಂಡು ಬಂದಿದೆ. ಆದರೆ ತುಳು ಭಾಷೆಗೆ ಲಿಪಿ ಇಲ್ಲ. ಈಗ ಬಂದಿದಷ್ಟೇ 10-12 ವರ್ಷ ಹಿಂದೆ. ಇದು ಸಾವಿರಾರು ವರ್ಷ ನಮ್ಮ ಹಿರಿಯರು ಮಾತಾಡಿಕೊಂಡೇ ಅದನ್ನು ಮುಂದುವರಿಸಿಕೊಂಡು ಸೃಷ್ಟಿಸಿದಂಥ ಭಾಷೆ ಇದು. ಅದನ್ನು ಇವತ್ತು ತುಳು ಭಾಷೆ ಅಸ್ತಿತ್ವವನ್ನು ಉಳಿಸಿದ್ದು ಬರೀ ಜನಸಾಮಾನ್ಯರ ಮಾತಿಂದಾಗಿ. ಅವರ ಮಾತನ್ನು ಉಳಿಸಿಕೊಂಡೇ ಅವರು ಇವತ್ತು ಬಂದು ನಿಂತಿದ್ದಾರೆ. ಯಾವುದೊಂದು ಕಾಲಘಟ್ಟ ನಮ್ಮ ಹಿರಿಯರೆಲ್ಲ ನಾವು ಪುಸ್ತಕದಲ್ಲಿ ಕನ್ನಡ ಇಂಗ್ಲೀಷ್ ಅಂತೇಳಿ ಇದಕ್ಕೇನೋ ಒಗ್ಗಿಕೊಂಡು ಹೋಗಿದ್ರೆ ಇವತ್ತು ನಮ್ಮ ತುಳು ಭಾಷೆ ಸಮರ್ಪಕವಾಗಿ ನಮಗೆ ಆಗ್ತಾ ಇರಲಿಲ್ಲ. ಪ್ರತಿಯೊಂದು ಹಂತದಲ್ಲಿ ಕೂಡ ಅದರ ಬೆಳವಣಿಗೆಗೆ ಸಾವಿರಾರು ವರ್ಷದಿಂದ ಆಸಕ್ತಿ ವಹಿಸಿಕೊಂಡು ಬಂದು ಇವತ್ತು ಶಾಲೆಯಲ್ಲಿ, ಕಾಲೇಜಿನಲ್ಲಿ ಅದು ನಾಟಕ ಮತ್ತು ನಮ್ಮ ಸಿನಿಮಾ ಇದೆಲ್ಲ ಕೂಡ ಇವತ್ತು ಬಂದು ನಿಂತಿದೆ. ಈಗ ಈ ಭಾಷೆಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಲೋಕದಲ್ಲಿ ದೊಡ್ಡ ಮಟ್ಟದ ಜ್ಞಾನ ಭಂಡಾರವಿದೆ, ದೊಡ್ಡ ಮಟ್ಟದ ಸಾಹಿತ್ಯಗಳಿದ್ದಾರೆ, ದೊಡ್ಡ ಮಟ್ಟದ ಇವತ್ತು ಕಲೆ ಇದೆ, ದೊಡ್ಡ ಮಟ್ಟದ ಆರ್ಟಿಸ್ಟ್ಗಳಿದ್ದಾರೆ. ಸೊ ಇದನ್ನು 2ನೇ ದರ್ಜೆ ಭಾಷೆಯಾಗಿ ಬಹುಶಃ ಮಾನ್ಯತೆ ಪಡೀಲಿಕ್ಕೆ ಎಲ್ಲ ಅರ್ಹತೆ ಇದೆ ಅಂತ ನಮಗೆ ಅದರ ಬಗ್ಗೆ ಕಾಣ್ತದೆ. ಇದರ ಬಗ್ಗೆ ನಾವು ಬಹುಶಃ ಈಗಾಗಲೇ ಮೊನ್ನೆ ಚರ್ಚೆ ಮಾಡುವಾಗ ಮಂತ್ರಿಗಳಿಗೆ ಹೇಳಿದ್ದೇವೆ. ಮಂತ್ರಿಗಳು ಕೂಡ ಅದರ ಬಗ್ಗೆ ಚರ್ಚಿಸಿ ತೀರ್ಮಾನ ತೆಗೊಳ್ತಾರೆ ಅಂತ ಹೇಳಿದ್ದಾರೆ. ಸಕಾರಾತ್ಮಕವಾದ ಒಂದು ತೀರ್ಮಾನ ಬರ್ಬೋದಂತೇಳಿ ನಮ್ಮ ಅನಿಸಿಕೆ. ನೋಡಿ, ಒಬ್ಬ ಮನುಷ್ಯನ ಜೀವನ ಮತ್ತು ಅವನು ಯಾವ ರೀತಿ ಎಲ್ಲಿ ಹೋಗ್ತಾನೆ, ಏನೇನು ಆಗ್ತಾನೆ ಅಂತೇಳಿ ನಮ್ಮ ಯಾರ ಕೈಯಲ್ಲಿ ಕೂಡ ಇಲ್ಲ. ಈಗ ನೀವು ಪತ್ರಕರ್ತರಾಗಿ ಈ ಮಾಧ್ಯಮದಲ್ಲಿ ಇರ್ತಾರೆ ಅಂತ ನೀವು ಆಲೋಚನೆ ಮಾಡಿದ್ದೀರಾ? ಸೊ ಎಲ್ಲೆಲ್ಲಿ ಹೋಗ್ತದೆ, ಹೇಗೆ ಹೋಗ್ತದೆ ಅಂತೇಳಿ ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಜವಾಬ್ದಾರಿ ಏನು, ಏನೇ ಸಿಕ್ಕಿದರೂ ಕೂಡ ಅದರ ಬಗ್ಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡದೆ ಅದರ ಬಗ್ಗೆ ಸಂತೋಷವನ್ನು ಸ್ವೀಕರಿಸಿಕೊಂಡು ಆ ಕೆಲಸ ಕಾರ್ಯಗಳು ನಾವು ಬದ್ಧತೆಯಿಂದ ಮತ್ತು ಅತ್ಯಂತ ಪ್ರೀತಿಯಿಂದ ಒಂದು ಸಂತೋಷದ ಕೆಲಸವನ್ನು ನಿರ್ವಹಿಸಬೇಕು. ಅದು ನಮ್ಮ ಜವಾಬ್ದಾರಿ. ನನಗೆ ಅದೇ ಬೇಕು, ನನಗೆ ಇದೇ ಬೇಕು, ನಾನು ಹೀಗೆ ಆಗಬೇಕು, ನಾನು ಹಾಗೆ ಆಗಬೇಕಂತ ಹೇಳಿಕೊಂಡು ಬಹುಶಃ ಹೋದರೆ ಅದು ಆಗಲಿಕ್ಕಿಲ್ಲ. ಆಗ ನಾವು ಅಸಂತುಷ್ಟರಾಗ್ತೇವೆ. ನಮಗೆ ಜೀವನದಲ್ಲಿ ಯಾವುದೇ ಸಿಕ್ಕಿರಲಿ, ಯಾವುದೇ ಸಿಕ್ಕದಿರಲಿ, ಸಿಕ್ಕಿದ ಜವಾಬ್ದಾರಿಯನ್ನು ಸ್ವೀಕರಿಸಿ ಅದರ ಮೇಲೆ ಚೆನ್ನಾಗಿ ಕೆಲಸ ಮಾಡಿ ಅದರಲ್ಲಿ ನಾವು ಸರ್ವರ ಪ್ರೀತಿಗೆ ಪಾತ್ರರಾಗುವಂಥ ವ್ಯಕ್ತಿತ್ವ ರೂಪಿಸಬೇಕು. ಅದು ನನ್ನ ವ್ಯಕ್ತಿತ್ವ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮುಂದೆ ಎಫೆಕ್ಟ್ ಆಗುವಂತ ಐಡಿಯಾ ಅಂದ್ರೆ ನೀವು ಜನರ 25% ನೀವು ಕಟ್ ಮಾಡ್ಕೊಂಡಿದ್ದೀರಿ. ಇದನ್ನೇ ನಿಮಗೆ ಒಂದು ರೀತಿ ನಿಮ್ಮ ಸ್ವಾಭಾವಿಕ ನೀವು ಅನುಭವಂತ ರೀತಿಗೆ ನೀವು ಇದು ಬಂದಾಗ ಹೌದು, ನೀವೆಲ್ಲ ನಾನು ಒಪ್ತೇನೆ. ಆದರೆ ನನಗೆ ವಿಶ್ವಾಸ ಇದೆ, ನನ್ನ ಕ್ಷೇತ್ರದ ಮಂಗಳೂರು ಮತ್ತು ಉಳ್ಳಾಲ ವಿಧಾನಸಭೆ ಕ್ಷೇತ್ರದ ಮತದಾರ ಮತ್ತು ಜನರು ಅವರು ಬುದ್ಧಿವಂತರು, ಅವರು ಮತ್ತು ಮಾನವೀಯತೆ ಉಳ್ಳವರು, ನನ್ನ ಮೇಲೆ ಕರುಣೆ ಉಳ್ಳವರು, ನನ್ನ ಕಷ್ಟ ಏನೇ ಅಂತ ಎಲ್ಲರಿಗೂ ಭಾಳ ಚೆನ್ನಾಗಿ ಗೊತ್ತಿದೆ. ನಾನು ಸ್ವಲ್ಪ ಅವರ ಓಡಾಟ ಸ್ವಲ್ಪ ಕಡಿಮೆ ಮತ್ತು ಎಲ್ಲ ಹಿಂದಿನ ರೀತಿ ನಾನು ಇಲ್ಲದಿದ್ದದನ್ನು ನನ್ನ ಪರಿಸ್ಥಿತಿ ಅವರು ಅರ್ಥ ಮಾಡಿಕೊಂಡು ನನ್ನ ಜೊತೆ ಅವ್ರು ನಿಲ್ತಾರೆಂಬ ವಿಶ್ವಾಸ ನನಗೆ ಇದೆ. ಮತ್ತು ಅವರಿಗೆ ಕೂಡ ಅಷ್ಟೇ, ನಾವೊಂದು ಸ್ಥಾನಕ್ಕೆ ಹೋಗಿ ಆ ಗೌರವ ತಂದಾಗ ಅವ್ರಿಗೆ ದೊಡ್ಡ ಮಟ್ಟದ ಒಂದು ಖುಷಿಯ ಒಂದು ವಾತಾವರಣ. ಅದಕ್ಕೆ ನನ್ನ ಕ್ಷೇತ್ರದವರು ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಂತರದಿಂದ ಗೆಲ್ಲಿಸ್ತಾರೆಂಬ ವಿಶ್ವಾಸ ನನಗೆ ಇದೆ. ಅದೇ ರೀಲ್ಸ್ ಕೂಡ ಬೇಕು, ಕೆಲವು ಜಾಸ್ತಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ. ಅದು ಕಂಪ್ಲೀಟ್ ಬಂದಾದರೆ ಬೋರ್ ಆಗ್ತದೆ, ಕೆಲವೊಂದು ವಿಚಾರ ಇವತ್ತು ಬೇಕಾಗ್ತದೆ. ಕೆಲವೊಂದು ಯೋಚನೆ ಮತ್ತು ಆಲೋಚನೆ ನಾನು ಇವತ್ತು ಮಾಡಿದ್ದೇನೆ. ಒಂದು, ನಮ್ಮ ಅಸೆಂಬ್ಲಿಯನ್ನು
ಡಿಜಿಟಲೈಸೇಷನ್ ಮಾಡಬೇಕಂತೇಳಿ, ಪೇಪರ್ಲೆಸ್ ಅಸೆಂಬ್ಲಿ ಮಾಡಬೇಕಂತೇಳಿ ನಾವು ಈಗಾಗಲೇ ಒಂದು ತೀರ್ಮಾನಕ್ಕೆ ನಾವಿವತ್ತು ಬಂದಿದ್ದೇನೆ. ಮುಖ್ಯಮಂತ್ರಿ ಚರ್ಚೆ ಕೂಡ ಮಾಡಿದ್ದೇನೆ. ಅದರ ಆ ಒಂದು ಯೋಜನೆ ಮುಂದಿನ ನಾವು ಕಾರ್ಯರೂಪಕ್ಕೆ ತರ್ತೇವೆ. ಅದು ಯಾಕೆಂತೇಳಿ ಯಾವುದೋ ಒಂದು ವಿಚಾರ ಬೇಕಾದಲ್ಲಿ ಅವರಿಗೆ ಅಲ್ಲೇ ಪ್ರತಿಯೊಂದು ಟೇಬಲ್ ಮೇಲೆ ಕೂಡ ಒಂದು ಲ್ಯಾಪ್ಟಾಪ್ ಇರ್ತದೆ. ಅಲ್ಲೇ ಬಹುಶಃ ಎಲ್ಲವೂ ಕೂಡ ಮಾಹಿತಿ ಬೇಕಾ ಅಲ್ಲೇ ತಗೊಳ್ಬೋದು. ಸಬ್ಜೆಕ್ಟ್ ಚರ್ಚೆ ಮಾಡಬೇಕಾ, ಮತ್ತು ನಮ್ಮ ಸೆಕ್ರೆಟರಿಯೇಟ್ ಲೆವೆಲನ್ನು ಕೂಡ ಕಂಪ್ಯೂಟರೈಸೇಷನ್ ಮಾಡಬೇಕಂತೇಳಿ ಒಂದು ಉದ್ದೇಶ ಇದೆ. ಇದರ ನಂತರ ಮೂರನೇ ಹಂತದ ಮಹತ್ವದ್ದು ಲೈಬ್ರರಿ ಮತ್ತು ನಮ್ಮ ಎಲ್ಲ ಜನಸಾಮಾನ್ಯರನ್ನು ಟೋಟಲ್ ಇನ್ವಾಲ್ವ್ಮೆಂಟ್ ಮಾಡುವಂಥದ್ದು, ಅಷ್ಟು ಪ್ರಯೋಜನ ಆಗುವಂಥದ್ದು. ಯಾಕೆಂತ ಹೇಳಿದರೆ ಅದು ಥರ್ಡ್ ಫೇಸಲ್ಲಿ ಆ ಒಂದು ನಾವು ಸಿಸ್ಟಮ್ ಮಾಡಿದರೆ ಏನೆಲ್ಲ ಚರ್ಚೆ ನಡೀತದೆ ಅದು ಕಂಪ್ಲೀಟಾಗಿ ಜನಸಾಮಾನ್ಯ ಆ್ಯಪ್ನಲ್ಲಿ ಬಂದು ಬೀಳ್ತದೆ. ಏನು ಚರ್ಚೆ ನಡೀತದೆ, ಏನು ಬಂತು. ಸೊ ಈಗ ನಾನೇನು ನನ್ನ ಕ್ಷೇತ್ರದ ಬಗ್ಗೆ ಚರ್ಚೆ ನಡೆಸಬೇಕಾದ್ರೆ ನಾನೇನು ಮಾತಾಡಿದ್ದೇನೆ ಆಟೋಮೆಟಿಕ್ಕಾಗಿ ಒಬ್ಬ ನಮ್ಮ ಕ್ಷೇತ್ರ ಮೊಬೈಲ್ನ ಹೋಗ್ತದೆ. ಅವರು ನಮಗೆ ಸಲಹೆ ಸೂಚನೆಗಳು ಈಗೆಲ್ಲ ಆಗಬೇಕು ಹಾಗೆ. ಸೊ ಜನಸಾಮಾನ್ಯರು ಕೂಡ ಇವತ್ತು ನಾವು ತಗೊಳ್ಳೋ ತೀರ್ಮಾನದಲ್ಲಿ ಅವರ ಅಭಿಪ್ರಾಯ ಕೊಡಲಿಕ್ಕೆ ಒಂದು ಮುಕ್ತವಾದ ಅವಕಾಶ ಕಲ್ಪಿಸುವಂಥ ರೀತಿ ಕೂಡ ಇವತ್ತು ಆಗ್ತದೆ. ಸೊ ದ್ಯಾಟ್ ವಿಲ್ ಒಂದು ಥರ್ಡ್ ಸ್ಟೇಜ್. ಸೊ ಆಲೋಚನೆ ನಮಗೆ ಇವತ್ತಿದೆ. ಮತ್ತು ನಾವು ಸೆಕ್ಯೂರಿಟಿ ಸಿಸ್ಟಮ್ಗೆ ಸಂಬಂಧಪಟ್ಟಾಗ ಕೂಡ ಮೊನ್ನೆ ಅವನಷ್ಟಾಗ ಬಂದು ಕೂತ್ಕೊಂಡಿದ್ದ ಅಡ್ವೊಕೇಟ್ ಅಂತ ಹೇಳಿಕೊಂಡು, ಅದು ಸಣ್ಣ ನೋಡಲಿಕ್ಕೆ ಸಣ್ಣ ವಿಚಾರ ಕಾಣ್ತು ಕೂಡ ಆಲೋಚನೆ ಮಾಡೋದು ದೊಡ್ಡ ಮಟ್ಟದೊಂದು ಲೋಪ ಆಗುವಂಥದ್ದು. ಆದರೆ ಅವನಿಗೆ ನಾವು ಸ್ವಲ್ಪ ಕೃತಜ್ಞತೆ ಸಲ್ಲಿಸಬೇಕು. ಯಾಕೆ ಅವನದು ಕಣ್ಣು ತೆರೆಸಿದ, ಈ ರೀತಿ ಮಾಡಲಿಕ್ಕೆ ಕೂಡ ಸಾಧ್ಯ ಇದೆ ಅಂತೇಳಿ. ಸರಿದ್ದವನೇ ಬಂದಿದ್ದಾನೆ ಒಳಗಡೆ. ಅದಕ್ಕಾಗಿ ನಾನೀಗ ಉನ್ನತ ಮಟ್ಟದ ಮೀಟಿಂಗ್ ಎಲ್ಲ ಮಾಡಿ ಒನ್ ಆಫ್ ದ ಬೆಸ್ಟ್ ಸೆಕ್ಯೂರಿಟಿ ಸಿಸ್ಟಮ್ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದು ಹೋಗುವಂಥ ವ್ಯವಸ್ಥೆ ಕೂಡ ಬಹಳ ಸುಲಭವಾಗಿ ಬಂದು ಹೋಗುವ ವ್ಯವಸ್ಥೆಗೆ ಈಗ ಪಾಸ್ ಸಿಸ್ಟಮಲ್ಲಿ ಇಶ್ಯೂ ಮಾಡಬೇಕು. ಅದಕ್ಕೆಲ್ಲ ಕೂಡ ನಮ್ಮ ಆ ಸಂಬಂಧಪಟ್ಟಂಥ ತಜ್ಞರು, ಪೊಲೀಸ್ ಇಲಾಖೆಯವರು ಚರ್ಚೆ ನಡೀತಾ ಇದ್ದಾರೆ. ಕೆಲವೇ ಸಮಯದಲ್ಲಿ ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿಸ್ಟಮ್ ನಾವು ಇವತ್ತು ನಮ್ಮ ವಿಧಾನಸಭೆ ವ್ಯಾಪ್ತಿಯಲ್ಲಿ ಅಳವಡಿಸಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡ್ತೇವೆ. ಆ ಕಡೆ ಸಮರ್ಪಕ ಯೂಸ್ ಆಗ್ತಾ ಗೊತ್ತಿಲ್ಲ. ಈಗ ಹಿಮಾಚಲ ಆಗಿದೆ, ಕೇರಳ ಆಗಿದೆ, ಯು ಪಿಯಲ್ಲಿ ಅನುಷ್ಠಾನ ಆಗಿದೆ, ಅದು ಮತ್ತು ವರ್ಕ್ ಆಗ್ತಾ ಇಲ್ಲ. ಮತ್ತು ಹಿಮಾಚಲ್ ಮತ್ತು ನಿಮ್ಮ ಕೇರಳ ಅಲ್ಲಿ ಅದು ಯೂನಿಕ್ ಕ್ಯಾಮರಲ್ ಒಂದೇ, ಅಲ್ಲಿ ಅಸೆಂಬ್ಲಿ ಮಾತ್ರ, ವಿಧಾನ ಪರಿಷತ್ ಇಲ್ಲ. ನಮ್ಮದು ಬೈ ಕ್ಯಾಮರಾ. ಸೊ ಎರಡು ಅಸೆಂಬ್ಲಿ ಸಾಫ್ಟ್ವೇರ್ ಇವತ್ತು ಆಗಬೇಕು. ಅದಕ್ಕಾಗಿ ನಾವು ಶೀಘ್ರದಲ್ಲೇ ಕೆಲವೊಂದು ರಾಜ್ಯಕ್ಕೆ ಹೋಗೋದನ್ನು ನೋಡ್ತೇವೆ. ಮತ್ತು ಇವತ್ತಲ್ಲ ನಾಳೆ ಎಲ್ಲ ಕಡೆ ಆಗಲೇ ಬೇಕು. ಅದು ಈಗ ಕೂಡ ಇದೆಯಲ್ಲ, ಟಿ ವಿಯಲ್ಲಿ ನಮ್ಮ ಯೂಟ್ಯೂಬ್ನಲ್ಲಿ ನೇರವಾಗಿ ಲೈವ್ ಇದೆ. ಮೂರನೇ ಹಂತದ ಸಾಫ್ಟ್ವೇರ್ ಹೇಗಿದೆ ಅಂತ ಇರ್ತದೆ, ಅದು ಲೈಬ್ರರಿ ಇದನ್ನೆಲ್ಲ ಕೂಡ ಕನೆಕ್ಟಿವ್ ಆಗಿರ್ತದೆ. ಪಬ್ಲಿಕ್ ಡೊಮೇನ್ ಕೂಡ ಹೋಗುವಂಥ ಹೋಗ್ಬೋದು. ಈಗ ಇದರಲ್ಲಿ ಚರ್ಚೆ ಅದು ಯಾವ ಎಲ್ಲ ಒಂದು ನಮಗೆ ಮೊಬೈಲ್ ಆನ್ಲೈನ್ ಸಿಕ್ಕುವಂಥ ವ್ಯವಸ್ಥೆ ಇವತ್ತು ಆಗ್ತದೆ. ಅವ್ರ ಮೊಬೈಲ್ನಿಗೆ ನನ್ನ ಕ್ಷೇತ್ರ ನಾನು ಚರ್ಚೆ ಮಾಡ್ತಿದ್ದೆ ಆಗ್ಬೋದು. ಈಗ ನನ್ನ ಕ್ಷೇತ್ರದವ್ರಿಗೆ ನನಗೆ ಸಂಬಂಧಪಟ್ಟ ಆಗ್ಬೋದು, ಬೇರೆಯವರಿಗೆ ಸಲಹೆ ಸೂಚನೆ ಕೊಡ್ಬೋದು. ಈಗೆಲ್ಲ ಹೀಗಿರಬೇಕಂತ ಅವ್ರಿಗೆ ಹೇಳಿಕೊಡೋ ಅವಕಾಶ ಕೂಡ ಇವತ್ತು ಆಗ್ತದೆ.